ಕಳೆದ 1.5-2 ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆಯಾಗಿದೆ. ಪ್ರತಿನಿತ್ಯ ಸರಾಸರಿ 25ಕ್ಕಿಂತ ಹೆಚ್ಚು ಪ್ರಕರಣಗಳು ದಾಖಲಾಗುತ್ತಿಲ್ಲ. ಈಗ ಸಕ್ರಿಯ ಕೇಸುಗಳ ಸಂಖ್ಯೆ ಕೂಡ ಕಡಿಮೆಯಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಪರಿಸ್ಥಿತಿ ಬಗ್ಗೆ ಮತ್ತು ವ್ಯಾಕ್ಸಿನೇಷನ್ ವಿಚಾರಕ್ಕೆ ಸಂಬಂಧಿಸಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪ್ರಸ್ತುತ ಆಕ್ಟಿವ್ ಕೇಸುಗಳು 164 ಇದೆ. ಇದರಲ್ಲಿ ಆಸ್ಪತ್ರೆಯಲ್ಲಿ 35 ಮಂದಿ ಮತ್ತು 129 ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. 26% ಪಾಸಿಟಿವಿಟಿ ರೇಟ್ ಈಗಲೂ ಇದೆ. ಈಗಾಗಲೇ ಕಾಸರಗೋಡಿಗೆ ಕಂಪೇರ್ ಮಾಡಿದರೆ ಅಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿನಿತ್ಯ 7500 RT-PCR ಮಾಡ್ತಾ ಇದ್ದೇವೆ. ಕೋವಿಡ್ ಚಿಕಿತ್ಸೆ ನೀಡಲು 58 ಆಸ್ಪತ್ರೆಗಳಿದ್ದು 17 ಜನ ನಾರ್ಮಲ್ ಬೆಡ್, 9 ಜನ ಆಕ್ಸಿಜನ್ ಬೆಡ್, 7 ಜನ ಐಸಿಯುನಲ್ಲಿ, 2 ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದು ಆರೋಗ್ಯಕರವಾಗಿದ್ದಾರೆ ಎಂದರು. ನವೆಂಬರ್ 21ರಂದು ಜವಾಹರ್ಲಾಲ್ ನವೋದಯ ವಿದ್ಯಾಲಯದಲ್ಲಿ ದಾಖಲಾದ ವಿದ್ಯಾರ್ಥಿಗಳಲ್ಲಿ ಕಂಡುಬಂದ ಸೋಂಕಿತರ ವರದಿ ಪ್ರಕಾರ ಸಮಗ್ರ ತಪಾಸಣೆ ನಡೆಸಿದಾಗ ಒಮಿಕ್ರಾನ್ ಸೋಂಕು ಪತ್ತೆಯಾಗಿದೆ. ಕೇರಳ ಮೂಲದ ನರ್ಸಿಂಗ್ ವಿದ್ಯಾರ್ಥಿನಿ ಘಾನಾದಿಂದ ಬಂದ ವ್ಯಕ್ತಿ ಸಹಿತ ಒಮಿಕ್ರಾನ್ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ನೀಡಲಾಗುತ್ತಿದೆ ಎಂದರು. ಜನತೆ ಸೋಂಕಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಇನ್ನೂ ಎಚ್ಚರಿಕೆಯಲ್ಲಿರಬೇಕು. ಮಾಸ್ಕ್ ಧಾರಣೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು. ಮುಂಬರುವ ಹಬ್ಬಗಳಲ್ಲಿ ಮೈಮರೆಯು ಬೇಡ ಎಂದು ಎಚ್ಚರಿಸಿದರು. ಕಳೆದ 1.5-2 ತಿಂಗಳುಗಳಲ್ಲಿ ಕೋವಿಡ್ನ ಸಂಖ್ಯೆ ನಮ್ಮಲ್ಲಿ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗ್ತಾ ಸಿಂಗಲ್ ಡಿಜಿಟಲ್ಲಿ ಮ್ಯಾಕ್ಸಿಮಮ್ 20-25 ಕೇಸ್ಗಳು ಒಂದು ದಿವಸ ಮಾತ್ರ 30ಗಿಂತ ಜಾಸ್ತಿ ಬಂದಿದ್ದು. ಅದನ್ನು ಬಿಟ್ಟರೆ ಕ್ರಮೇಣ ನಮ್ಮಲ್ಲಿ ಕೋವಿಡ್ ಸಂಖ್ಯೆ, ಆ್ಯಕ್ಟಿವ್ ಕೇಸಸ್ಗಳ ಸಂಖ್ಯೆ ಕಡಿಮೆ ಆಗ್ತಾಯಿತ್ತು. ಒಂದು ಸಮಯದಲ್ಲಿ 100ಕ್ಕಿಂತನೂ ಕಡಿಮೆ ಆಯಿತು. ಮತ್ತು ಈಗ ಸ್ವಲ್ಪ ಆ್ಯಕ್ಟಿವ್ ಕೇಸಸ್ಗಳ ಸಂಖ್ಯೆ ಫ್ಲಕ್ಚುಯೇಟಿಂಗ್ ಟೈಪಲ್ಲಿ ಕೆಲವೊಂದು ಕ್ಲಸ್ಟರ್ಸ್ಗಳಲ್ಲಿ ನಮಗೆ ಬರ್ತಾ ಇರೋದ್ರಿಂದ ಆ್ಯಕ್ಟಿವ್ ಕೇಸ್ಗಳ ಸಂಖ್ಯೆ ಈಗ 164 ಇದೆ. ಇದರಲ್ಲಿ ಹಾಸ್ಪಿಟಲೈಸ್ಡ್ ಆಗಿರುವಂಥವರ ಸಂಖ್ಯೆ 35, ಹೋಮ್ ಐಸೋಲೇಷನಲ್ಲಿರುವಂಥದ್ದು 129. ನಮ್ಮಲ್ಲೀಗ ಕೇಸ್ ಫೆಟಾಲಿಟಿ ರೇಟ್ ಕೂಡ ಭಾಳ ಕಡಿಮೆ ಆಗಿ ನಮ್ಮದೀಗ 1.17 ಅಷ್ಟೊತ್ತು ಇದರೊಳಗಡೆ ಇದೆ. ಪಾಸಿಟಿವಿಟಿ ರೇಟು 0.26% ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆ ಕಳೆದ 2ನೇ ವೇವ್ ಒಳಗಡೆ ಭಾಳ ದಿವಸಗಳ ಕಾಲ ಟೆಸ್ಟ್ ನಮ್ಮದು ಏನು ಟೋಟಲ್ ಪಾಸಿಟಿವಿಟಿ ರೇಟ್ ಏನಿತ್ತು ಅದು ಜಾಸ್ತಿ ಆಗ್ತಾಯಿತ್ತು. ಈಗಲೂ ಕೂಡ ಕಾಸರಗೋಡು ಇದಕ್ಕೆ ಕಂಪೇರ್ ಮಾಡಿದ್ರೆ ಅವ್ರದ್ದು 6% ಸುತ್ತಮುತ್ತ ಇದರೊಳಗಡೆ ಇದೆ. ಮತ್ತು ಓವರಾಲ್ ಸ್ಟೇಟ್ದು ಅವ್ರದ್ದು 8-9% ಇದರೊಳಗಡೆ ಅಲ್ಲಿ ಟೋಟಲ್ ಪಾಸಿಟಿವಿಟಿ ರೇಟ್ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮದು ಪಾಸಿಟಿವಿಟಿ ರೇಟಲ್ಲಿ ಕಾರ್ಪೊರೇಷನಲ್ಲಿ 0.43% ಇದೆ, ಬಂಟ್ವಾಳದಲ್ಲಿ 0.08%, ಪುತ್ತೂರಲ್ಲಿ 0.03%, ಬೆಳ್ತಂಗಡಿಯಲ್ಲಿ 0.12%, ಸುಳ್ಯದಲ್ಲಿ 0.21%. ಇಷ್ಟು ಅಲ್ಲಿ ಪಾಸಿಟಿವಿಟಿ ರೇಟ್ ಇದೆ. ಪ್ರತಿ ದಿವಸನೂ ಕೂಡ ಆನ್ ಆ್ಯಂಡ್ ಆವ್ರೇಜ್ ಆಗಿ 7,000ದಿಂದ 8,000 ಅಂದರೆ 7,500 ಟೆಸ್ಟು ನಮ್ಮಲ್ಲಿ ಇದು RT-PCR ಮತ್ತು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ಗಳನ್ನ ನಾವು ಮಾಡ್ತಾಯಿದ್ದೀವಿ. ಜನ ಸೆಲ್ಫ್ ರೆಗ್ಯುಲೇಷನ್ ಮಾಡ್ಕೋಬೇಕು. ನಮ್ಮಲ್ಲಿ ಭಾಳ ಇಂಟೆಲಿಜೆಂಟ್ ಆಗಿರುವಂಥ ಎಜುಕೇಟೆಡ್ ಕ್ರೌಡ್ ಇದ್ದಾರೆ. ಅವರೆಲ್ಲರಿಗೂ ನಾನು ಹೇಳೋದಿಷ್ಟೇ, ಆದಷ್ಟು ಮದುವೆ ಪ್ರೋಗ್ರಾಮ್ಸ್ ಇವನ್ನೆಲ್ಲವನ್ನೂ ಕೂಡ ಲಿಮಿಟೆಡ್ ಆಗಿ ಮಾಡಿ. ಇದರೊಳಗಡೆ ಅನ್ನೆಸರಿಯಾಗಿ ಆ್ಯಕ್ಷನ್ ಮಾಡೋ ಹಾಗೆ ಬೇರೆ ರಿಸ್ಟ್ರಿಕ್ಷನ್ ಆಗಿ ಮಾಡೋದಕ್ಕೆ ನಮಗೆ ಅವಕಾಶವನ್ನು ಕೊಡದೇ ಇರೋ ರೀತಿ ಒಳಗಡೆ ಅವ್ರ ಬಿಹೇವಿಯರ್ ಇರಬೇಕು ಅಂತ ಮಾಧ್ಯಮಗಳ ಮುಖಾಂತರ ನಾನು ಅದನ್ನು ರಿಕ್ವೆಸ್ಟ್ ಮಾಡ್ಕೋತೀನಿ.